ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಾನು ಮೊಳಕೆ ಬರಿಸಿರುವಂಥ ಹೆಸರು ಕಾಲಲ್ಲಿ ಊತಪ್ಪ ಮಾಡಬೇಕು ಅಂತ ಇದ್ದೀನಿ. ಇದು ಒಂದು ತಮಿಳು ರೆಸಿಪಿ. ಊತಪ್ಪ ಅಂದರೆ ದಪ್ಪ ದೋಸೆ ಅಂತ ಹೇಳ್ತೀವಿ, ಮಾಡ್ತೀವಿ ನೋಡಿ, ಅದೇ ಥರ ಇರುತ್ತೆ. ಹೆಸರು ಕಾಲು ಮೊಳಕೆ ಬರೆಸ್ಬಿಟ್ಟು ಮಾಡೋದು. ಬನ್ನಿ ಇವಾಗ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನೆನೆಯೋಕ್ಕೆ ಇಟ್ಟುಬಿಡೋಣ. ಇದರ ಜೊತೆ 2 ಟೇಬಲ್ ಸ್ಪೂನಷ್ಟು ನಾನು ಮೆಂತೆಕಾಳು ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಈ ಕಡೆ ನಿನ್ನೆ ಹೆಸರು ಕಾಳನ್ನು ನಾನು ಇಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಯೋಕ್ಕೆ ಬಿಟ್ಟು ಇವಾಗ ಮೊಳಕೆ ಬರಿಸೋಕ್ಕೆ ಇಟ್ಟಿದ್ದೀನಿ. ನೋಡೋಣ, ಇದು ಚೆನ್ನಾಗಿ ಮೊಳಕೆ ಬರಲಿ, ಇದು ಚೆನ್ನಾಗಿ ನೆನೆಯಲಿ. ರುಬ್ಬುವಾಗ ಎಲ್ಲ ಸೇರಿಸ್ಬಿಟ್ಟು ರುಬ್ಬಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅಕ್ಕಿ ಮತ್ತು ಮೆಂತೆಕಾಳನ್ನ ನಾನು ಒಂದು 6 ಗಂಟೆ ನೆನೆಯೋಕೆ ಇಟ್ಟಿದ್ದೀನಿ. ಅಕ್ಕಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಈ ಅಕ್ಕಿ ಜೊತೆ ಅಕ್ಕಿ ಮತ್ತು ಮೆಂತೆಕಾಳು, ಆಮೇಲೆ 1 ಕಪ್ಪಷ್ಟು ನಾನು ಕುಚಲಕ್ಕಿಯಿಂದ ಮಾಡಿರುವಂಥ ಅನ್ನನ ತೊಗೊಳ್ತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ಮೊಳಕೆ ಬರಿಸಿರುವಂತಹ ಹೆಸರು ಕಾಳು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ನಾನು ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಓಕೆ, ಹಿಟ್ಟು ರುಬ್ಬಿ ತೊಗೊಂಡು ಬಂದಿದ್ದೇನೆ ನಾನು ನೋಡಿ. ಇವಾಗ ಉಪ್ಪು ನಾನು ರುಬ್ಬುವಾಗಲೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 1 ಚಿಟಿಕೆಯಷ್ಟು ನಾನು ಈಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟೇ, ಒಂದೇ ಚಿಟಿಕೆ, ಜಾಸ್ತಿ ಹಾಕ್ಕೋಬಾರ್ದು. ಒಂದೇ ಚಿಟಿಕೆ ನಾನು ಈ ಥರ ಕೈಯಲ್ಲಿ ಕಿವುಚಿಬಿಟ್ಟು ಮಿಕ್ಸ್ ಮಾಡ್ತೀನಿ. ನಾವು ಎಷ್ಟು ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಉದುಗಿ ಬರುತ್ತೆ. ಓಕೆ, ನಾನು ಇದೆಲ್ಲ ಹಿಟ್ಟು ಉದುಗಿ ಬರೋಕ್ಕೆ ಇಟ್ಬಿಟ್ಟು ನಾಳೆ ನಾವು ಊತಪ್ಪ ಹುಯ್ಯೋಣ. ಹಿಟ್ಟು ನೋಡಿ ಚೆನ್ನಾಗಿ ಉದುಗಿ ಬಂದಿದೆ. ಹಿಟ್ಟಿಗೆ ಸ್ವಲ್ಪ ನಾನಿಲ್ಲಿ ಕೊಕೊನೆಟ್ ಆಯಿಲ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಾಕು. ಊತಪ್ಪ ತಿನ್ನೋದಕ್ಕೆ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡಿದ್ದೀನಿ. 1 ಮುಷ್ಟಿಯಷ್ಟು ತೆಂಗಿನ ತುರಿದುಕೊಂಡಿದ್ದೀನಿ, ಒಂದು 5 ಬ್ಯಾಡಿಗೆ ಮೆಣಸು, ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ, ಬೆಳ್ಳುಳ್ಳಿ 2 ಎಸಳು, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಸೇರಿಸ್ಬಿಟ್ಟು ರುಬ್ಬಿ ತೊಗೊಂಡು ಬರ್ತೀನಿ. ಚಟ್ನಿ ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇವಾಗ ಒಗ್ಗರಣೆ ಸ್ವಲ್ಪ ಹಾಕೋಣ. ಕೊಕೊನೆಟ್ ಆಯಿಲ್, ಹಸಿವೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು,